ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶನಿವಾರ ಬೆಳಗ್ಗೆ ಆರಂಭವಾದ ಕಂಬಳ ಸೋಮವಾರ ಮುಂಜಾನೆ ಅಂದ್ರೆ ಇನ್ನು ಮುಂಜಾನೆ 5 ಗಂಟೆಗೆ ಸಂಭ್ರಮದ ತೆರೆ ಕಂಡಿದ್ದು 2 ದಿನಗಳ ಕಾಲ ನಡೆದ ರಾಜ ಮಹಾರಾಜ ಜೋಡುಕರೆ ಕಂಬಳದ ಫಲಿತಾಂಶ ಬಂದಿದೆ. ಕೂಟದಲ್ಲಿ ಒಟ್ಟು 159 ಜೊತೆ ಕೋನಗಳು ಸ್ಪರ್ಧಿಸಿವೆ. ಕನೆ ಹಲಗೆಯಲ್ಲಿ 7 ಜೊತೆ, ಅಡ್ಡ ಹಲಗೆಯಲ್ಲಿ 6 ಜೊತೆ, ಹಗ್ಗ ಹಿರಿಯದಲ್ಲಿ 21 ಜೊತೆ, ನೇಗಿಲು ಹಿರಿಯದಲ್ಲಿ 32 ಜೊತೆ, ಹಗ್ಗ ಕಿರಿಯದಲ್ಲಿ 31 ಜೊತೆ, ನೇಗಿಲು ಕಿರಿಯದಲ್ಲಿ 62 ಜೊತೆ ಕೋನಗಳು ಕಂಬಳದ ಕರೆಗಿಳಿದು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ವು. ಎಂಆರ್ಜಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿಯವರ ಗೌರವ ಅಧ್ಯಕ್ಷತೆ, ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆದ ಈ ಕಂಬಳ ಮಹೋತ್ಸವ ಕೇವಲ ಕರಾವಳಿ ಭಾಗದ ಮಾತ್ರವಲ್ಲದೆ ಬೆಂಗಳೂರಿನ ಲಕ್ಷಾಂತರ ಮಂದಿಯು ನೋಡಿ ಆನಂದಿಸಿದ್ರು. ತಾರಾ ಚಿತ್ರನಟರಾದ ಉಪೇಂದ್ರ, ರಿಷಬ್ ಶೆಟ್ಟಿ, ಪೂಜಾ ಹೆಗಡೆ, ರಕ್ಷಿತ್ ಶೆಟ್ಟಿ ಸೇರಿದಂತೆ ಅನೇಕ ಚಿತ್ರನಟರು ಗಣ್ಯರು ಕಂಬಳ ವೀಕ್ಷಿಸಿ ಸಂತಸಪಟ್ಟರು. ಬೆಂಗಳೂರು ಕಂಬಳದ ಸಾರಥಿ ಅಶೋಕ್ ಕುಮಾರ್ ರೈ ಅಂತೂ ಯಶಸ್ಸಿನ ಗೆಲುವಿಗೆ ಉತ್ಸಾಹದಿಂದ ಕುಣಿದು ಕೊಪ್ಪಳಿಸಿದ್ರು. ಇನ್ನು ಕಂಬಳದ ಫಲಿತಾಂಶ ಹೀಗಿದೆ. ಕನೆಹಲಗೆ 6.5 ಕೋಲು ನಿಶಾನಿಗೆ ನೀರು ಹಾಯಿಸುವುದರ ಮೂಲಕ ಬೊಳ್ಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ ಬಿ ಬಹುಮಾನವನ್ನ ಪಡ್ಕೊಂಡ್ರು. ಅಡ್ಡ ಹಲಗೆ ಪ್ರಥಮ ಎಸ್ಎಂಎಸ್ ಫ್ಯಾಮಿಲಿ ಬೆಂಗಳೂರು, ದ್ವಿತೀಯ ಬೋಳಾರ ತ್ರಿಶಾಲ್ ಕೆ ಪೂಜಾರಿ. ಹಗ್ಗ ಹಿರಿಯ ಪ್ರಥಮ ನಂದಳಿಕೆ ಶ್ರೀಕಾಂತ್ ಭಟ್ ಸಿ, ದ್ವಿತೀಯ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿಯವರ ಕೋನಗಳು. ಹಗ್ಗ ಕಿರಿಯ ಪ್ರಥಮ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರಿ, ದ್ವಿತೀಯ ನೆಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ಎ ಅವರ ಕೋನಗಳು. ನೇಗಿಲು ಹಿರಿಯ ಪ್ರಥಮ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯ, ದ್ವಿತೀಯ ಮಾಡ ಆನಂದ ನಿಲಯ ಶೇಖರ್ ಎ ಶೆಟ್ಟಿ. ನೇಗಿಲು ಕಿರಿಯ ಪ್ರಥಮ ಜೈ ತುಳುನಾಡು ಪುತ್ತೂರು ಬೊಟ್ಯಾಡಿ ಕಿಶೋರ್ ಭಂಡಾರಿ, ದ್ವಿತೀಯ ಯರ್ಮಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಶೆಟ್ಟಿಯವರ ಕೋನಗಳು. ಮಹಾರಾಜ ಕರೆತ್ತ